ಹಿಜಾಬ್ ವಿವಾದದ ವಿಚಾರದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದ್ದ ಉಡುಪಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಓರ್ವ ವಿದ್ಯಾರ್ಥಿನಿ 625ಕ್ಕೆ 625 ಅಂಕ ಗಳಿಸಿದ್ದು ಹಾಗೂ 49 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗುವ ಮೂಲಕ ದೇಶದ್ರೋಹಿ ಸಂಘಟನೆಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಎಂದು ಕಾಲೇಜು ಆಡಳಿತ ಮಂಡಳಿಯ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಉಡುಪಿ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಳೆದ ಜನವರಿಯಿಂದ ಏಪ್ರಿಲ್ ತಿಂಗಳ ತನಕ ಹಿಜಾಬ್ ಪ್ರಕರಣದ ವಿಚಾರದಲ್ಲಿ ಬಹಳಷ್ಟು ಮಾಧ್ಯಮಗಳಲ್ಲಿ ಕೆಲವು ದೇಶದ್ರೋಹಿ ಸಂಘಟನೆಗಳು ಈ ಕಾಲೇಜಿನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದ್ರು. ಆದರೆ ಆ ಎಲ್ಲ ಆರೋಪಗಳಿಗೆ ಇಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ಗಳಿಸುವ ಮೂಲಕ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಈಗ ನಾನು ಅದೇ ಮಾಧ್ಯಮಗಳ ಮುಖಾಂತರ ಆ ಎಲ್ಲ ಸಂಘಟನೆಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಇಲ್ಲಿಗೆ ಬನ್ನಿ, ಇಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿ, ಮತ್ತೊಮ್ಮೆ ಈ ಕಾಲೇಜು ಏನು ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನು ನೀವು ಮಾಡಿ ಎಂದರು. ಇವತ್ತಿನ ದಿನ ನಮ್ಮ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿಯವರ ಜೊತೆ ಕೂಡಿ ಸುಮಾರು 49 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರನ್ನು ಸಾಧಕರನ್ನು ಸನ್ಮಾನಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಗಾಯತ್ರಿ ಎಂಬ ಒಂದು ಹುಡುಗಿ ಭಾಳಷ್ಟು ಬಡ ಕುಟುಂಬದಿಂದ ಬಂದವಳು. ತಂದೆ ಗಾರೆ ಕೆಲಸ ಮಾಡಿ ತನ್ನ ಜೀವನ ನಡೆಸಿದರೆ ಅವರ ಮಕ್ಕಳಿಗೂ ಕೂಡ ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಸಿಗಬೇಕು ಉದ್ದೇಶದಿಂದ ಈ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಅವರನ್ನು ಸೇರ್ಪಡಿದ್ದಾರೆ. ಆದರೆ ಇವತ್ತು ಭಾಳಷ್ಟು ಚರ್ಚೆಗಳಿರ್ಬೋದು, ಭಾಳಷ್ಟು ಕಮೆಂಟ್ಸ್ ಮಾಡುವ ಮೂಲಕ ಭಾಳಷ್ಟು ಟೀಕೆ ಟಿಪ್ಪಣಿಗೊಳಗಾದ ಈ ಒಂದು ಕಾಲೇಜಿನ ವಿಚಾರ, ಅದಕ್ಕೆ ಸರಿಯಾದ ಉತ್ತರವನ್ನು ಗಾಯತ್ರಿ 625ರಲ್ಲಿ 625 ಗಳಿಸುವ ಮೂಲಕ ಕೊಟ್ಟಿದ್ದಾರೆ. ಅದರಿಂದಾಗಿ ಕಳೆದ ಜನವರಿಯಿಂದ ಏಪ್ರಿಲ್ ತನಕ ಭಾಳಷ್ಟು ಮಾಧ್ಯಮಗಳಲ್ಲಿ ಭಾಳಷ್ಟು ದೇಶದ್ರೋಹಿ ಸಂಘಟನೆಗಳಿರ್ಬೋದು, ಕೆಲವೊಂದು ಆ್ಯಂಟಿ ಸೋಷಲ್ ಸಂಘಟನೆಗಳು ಭಾಳಷ್ಟು ಚರ್ಚೆಗಳು ಮಾಡಿದೆ. ಅವರಿಗೆ ಈ ಮಾಧ್ಯಮದ ಮೂಲಕ ನಾನು ಈ ಕಾಲೇಜಿಗೆ ಇನ್ವೈಟ್ ಮಾಡ್ತೇನೆ. ಏಕೆಂದರೆ ನೀವು ಭಾಳಷ್ಟು ಮಾತಾಡಿದ್ದೀರಿ. ಅದು ಇವತ್ತು ಈ ಕಾಲೇಜಿನಲ್ಲಿ ಸಿಗುವಂಥ ಈ ಶಿಕ್ಷಣದ ಒಂದು ಗುಣಮಟ್ಟ, ಒಂದು ಶಿಸ್ತುಬದ್ಧದ ವ್ಯವಸ್ಥೆಯನ್ನು ತಾವು ಬಂದು ನೋಡಬೇಕು. ಮತ್ತೊಮ್ಮೆ ಆ ಕಾಲೇಜ್ ಏನೆಂಬುದನ್ನು ತಾವು ಸಾರ್ವಜನಿಕರಿಗೆ ತಿಳಿಸಬೇಕು. ಏಕೆಂದರೆ ಬಾಯಿಗೆ ಬಂದಂತೆ ಮಾಧ್ಯಮದಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಸುಲಭವಾದ ವಿಚಾರ. ಅದು ಇವತ್ತು ಇದಕ್ಕೂ ವಿಶೇಷವಾಗಿ 49 ಜನ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಅದರಿಂದಾಗಿ ಇವತ್ತಿನ ಪ್ರಸ್ತುತ ಅಡ್ಮಿಷನ್ನಲ್ಲಿ ನೋಡಲಿಕ್ಕೆ ಹೋದರೆ ಕಳೆದ ಸಾಲಿನಲ್ಲಿ 347 ಜನ ವಿದ್ಯಾರ್ಥಿಗಳಿದ್ದರು. ಇವತ್ತು ಈಗಾಗಲೇ 345 ಜನ ಮೀರಿ ಇನ್ನಷ್ಟು 50 ಜನ ವಿದ್ಯಾರ್ಥಿಗಳು ಕ್ಯೂ ಅಲ್ಲಿದ್ದಾರೆ. ಅಂದರೆ ಸೇರ್ಪಡೆಗೊಳ್ಳಲಿಕ್ಕೆ 2-3 ದಿನ ಆಗ್ತದೆ. ಅದರ ಅರ್ಥ ಏನಂದರೆ, ಇವತ್ತು ಉಡುಪಿಯ ಜನರು ಶಿಕ್ಷಣದ ಮಹತ್ವವನ್ನು ಅರಿತು ಯಾವುದೇ ಈ ಸಣ್ಣ ಪುಟ್ಟ ಆರೋಪಗಳಿಗೆ ಕಿವಿಗೂಡದೆ ತಮ್ಮ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಸಂಸ್ಥೆ ಯಾವುದಂತ ಕೇಳಿದರೆ ಬಡವರಿಗೆ ಈ ಬಾಲಕಿಯರ ಪದವಿ ಪೂರ್ವ ಕಾಲೇಜನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿಲ್ಲಿ ಅವರನ್ನು ಸೇರ್ಪಡೆ ಮಾಡಲಿಕ್ಕೆ ಬಂದಿದ್ದಾರೆ. ಖಂಡಿತವಾಗಿಯೂ ಎಲ್ಲ ಪೋಷಕರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ಈ ಎಲ್ಲ ಗೊಂದಲದ ನಡುವೆ ಕೂಡ ನಮ್ಮ ಶಿಕ್ಷಕರು ಇರ್ಬೋದು, ಪೋಷಕರು ಜೊತೆಗೂಡಿ ತಮ್ಮ ಮಕ್ಕಳನ್ನು ಈ ಶಾಲೆಗೆ ತಂದು ಒಳ್ಳೆಯ ವಿದ್ಯಾಭ್ಯಾಸ ಪಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಮುಂದಿನ ಇದರಲ್ಲಿ ಕೂಡ ಈಗಾಗಲೇ ನಾವು ಎಲ್ಲ 49 ಜನ ವಿದ್ಯಾರ್ಥಿಗಳಿಗೆ ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡಿದ್ದೇವೆ. ಈಗಾಗಲೇ ಕಂಪ್ಯೂಟರ್ ಸೈನ್ಸ್ನ ಬೇಡಿಕೆ ಜಾಸ್ತಿ ಇರಲಿಕ್ಕೆ ಹೋಗಿ ಇನ್ನೊಂದು ಸೆಕ್ಷನನ್ನು ತೆರೆಯುವಂಥ ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ ಕಾಲೇಜ್ ಪ್ರಾರಂಭ ಸಂದರ್ಭದಲ್ಲಿ ನಮ್ಮೆಲ್ಲರ ಅಭಿವೃದ್ಧಿ ಸಮಿತಿಯ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇನ್ನೆಷ್ಟಿನ ಕಂಪ್ಯೂಟರ್ನಲ್ಲಿ ಒದಗಿಸಿಕೊಂಡು ಹೊಸ ಲ್ಯಾಬನ್ನು ಕೂಡ ತಯಾರು ಮಾಡಿ ಆ ವ್ಯವಸ್ಥೆಗೆ ಮುಂದಾಗಿದೆ. ಅದರಿಂದ